One made that message as his mission. ಸೊ ಒಂದು ವ್ಯಕ್ತಿ ಆ ಸ್ವೀಕರಿಸಿಕೊಂಡಂತಹ ಸಂದೇಶವನ್ನ ತನ್ನ ಆ, ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಪ್ರಾರಂಭಿಸಿದ. The other one did only two things. ಆದರೆ ಇನ್ನೊಂದು ವ್ಯಕ್ತಿ ಮೊದಲ ಎರಡು ಕಾರ್ಯಗಳನ್ನು ಮಾತ್ರ ಮಾಡಿದ. He heard the message, ಆತನ ಸಂದೇಶವನ್ನು ಕೇಳಿಸಿಕೊಂಡ, paid attention to the meaning, ಸೊ ದೇವರ ಆ ಸಂದೇಶದ ಅರ್ಥದ ಕಡೆ ಗಮನ ಕೊಟ್ಟು ಗ್ರಹಿಸಿಕೊಂಡ, but did not make the correction. ಆದರೆ ಯಾವ ಕಾರಣಕ್ಕೂ ಆತನು ಅದಕ್ಕನುಗುಣವಾಗಿ ತಿದ್ದುಕೊಳ್ಳಲಿಲ್ಲ. Did not enforce that message in his life. ಸೊ ಆ ಸ್ವೀಕಾರ ಮಾಡಿಕೊಂಡಂತಹ ಅರ್ಥ ಮಾಡಿಕೊಂಡಂತಹ ಸಂದೇಶವನ್ನ ತನ್ನ ಜೀವನದಲ್ಲಿ ಯಾವ ಕಾರಣಕ್ಕೂ ಅದನ್ನ ಅಳವಡಿಸಿಕೊಳ್ಳಿಕ್ಕೆ ಯಾವ ನಿರ್ಧಾರ ತೆಗೆದುಕೊಳ್ಳಿಲ್ಲ. So is it possible to come for all the meetings? Yes. Is it possible to listen to the message and the meaning? Yes. Does that mean your life is going to change? No. So andre when will the life change? When you make it your mission. ಹಾಗಾದ್ರೆ ಎಲ್ಲ ಪ್ರಾರ್ಥನಾ ಕೂಟಕ್ಕೆ ಬರುವಂಥದ್ದು ಮುಖ್ಯವಾದದ್ದು, ಅದು ಒಂದು ಪ್ರಾರ್ಥನಾ ಕೂಟ ಸಾಕ? ಎಲ್ಲದಕ್ಕೂ ಬರಬೇಕು, ಮುಖ್ಯವಾದದ್ದು. ಅದಾದ್ಮೇಲೆ ಎಲ್ಲ ಪ್ರಾರ್ಥನಾ ಕೂಟಕ್ಕೂ ಕೂಡ ದೇವರ ವಾಕ್ಯವನ್ನ ಗಮನ ಕೊಟ್ಟು ಸ್ವೀಕರಿಸಿಕೊಂಡು ಅದನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಮುಖ್ಯವಾದದ್ದು. ಬಟ್ ತದನಂತರ ಮೂರನೇ ಕಾರ್ಯ, ತುಂಬಾ ಮುಖ್ಯವಾದ ಕಾರ್ಯ ಏನಂತಂದ್ರೆ, ನಾವೇನು ಆ ಸಂದೇಶವನ್ನು ಸ್ವೀಕರಿಸಿಕೊಂಡು ಅರ್ಥ ಮಾಡ್ಕೊಂಡ್ವಿ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ತಪ್ಪಾದ ಕಾರ್ಯಗಳನ್ನ ತಿದ್ದುಕೊಂಡು ನಾವು ಮುನ್ನಡೆದು ಮಾತ್ರವಲ್ಲ, ಆ ವಾಕ್ಯ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆದು ಆ ವಾಕ್ಯಕ್ಕೋಸ್ಕರ ನಮ್ಮ ಜೀವನದಲ್ಲೂ ಕೂಡ ಅದಕ್ಕೆ ಅನುಗುಣ ಜೀವಿಸುವಂಥದ್ದು ತುಂಬಾ ಮುಖ್ಯವಾದದ್ದು. ಹಲೋ, ತಿದ್ದುಕೊಂಡು when people don't answer, what is the meaning? ಸೊ ನೀವೇನಾದ್ರೂ ಆ ಕಡೆಯಿಂದ ಆನ್ಸರ್ ಕೊಡ್ಲಿಲ್ಲ ಅಂದ್ರೆ, ಒಂದು ನಾನು ನಿಮಗೆ ಸರಿಯಾಗಿ ಕೇಳದಿರ್ಬೋದು, Give us 5 minutes break. We want to go and refresh and come. We will answer all your questions. ಎರಡನೇದು, ದಯವಿಟ್ಟು ಒಂದು 5 ನಿಮಿಷ ಬ್ರೇಕ್ ಕೊಡಿ. ನಮ್ದೆಲ್ಲ ಸ್ವಲ್ಪ ಏನು ತೊಂದರೆ ಆಗ್ತದೆ ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತೀವಿ, ಆಮೇಲೆ ಆನ್ಸರ್ ಕೊಡ್ತಾರೆ. Yes. ಓಕೆ, So we take 5 minutes break. Those who want to go to the washroom and all, come back. 5 minutes. The others will have some praise and worship. The others can refresh and come back. Okay.